ಇವತ್ತು ಸುಭಾಷಿತ ಆತ್ಮಜಯಕ್ಕೋಸ್ಕರ ಭಗವದ್ಗೀತೆಯ 2ನೇ ಅಧ್ಯಾಯದ 37ನೇ ಶ್ಲೋಕ. ಹತೋ ವಾ ಪ್ರಾಪ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತನಿಶ್ಚಯ. ನೋಡಿ, ಈಗ ನಾನು ಹೇಳುವಾಗಲೇ ಒಂದು ಉತ್ಸಾಹ ಬಂತು. ವಿಷಯ ಹೇಳಿದರೆ ಕೃಷ್ಣ ಹೇಳೋದು ಅರ್ಜುನಿಗೆ, ಅರ್ಜುನ ತುಂಬ ಮಾನಸಿಕವಾಗಿ ಡಿಪ್ರೆಸ್ ಆಗ್ತಾ ಇದ್ದ. ಯುದ್ಧ ಆದ ಮೇಲೆ ಏನಾಗ್ತದೆ? ಆವಾಗ ಕೃಷ್ಣ ಹೇಳ್ತಾರೆ, ಹತ ಆದರೆ, ನಮ್ಮ ರೂಢ ಭಾಷೆಯಲ್ಲಿ ಹೇಳಿದರೆ ಸತ್ತೆದರೆ ಪ್ರಾಪ್ಯಸಿ ಸ್ವರ್ಗಂ, ಸ್ವರ್ಗ ಸಿಗ್ತದೆ. ಯಾಕೆಂದರೆ ನೀವು ನಿಮ್ಮಕ್ಕೋಸ್ಕರ ಅಲ್ಲ, ಧರ್ಮಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದೀರಿ. ನಾವು ನಮ್ಮಕ್ಕೋಸ್ಕರ ಜಗಳ ಮಾಡಿದರೆ ಅದು ನರ್ಕ. ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ, ಗೆಲ್ಲಿದರೆ ಮಹೀಮ್ ಆಗ್ತೀರಿ, ಭೂಪತಿ ಆಗ್ತೀರಿ, ರಾಜ ಆಗಿ ಬಿಡ್ತೀರಿ. ತಸ್ಮಾತ್ ಉತ್ತಿಷ್ಠ ಕೌಂತೆಯ, ಅದಕ್ಕಾಗಿ ಕೌಂತೆಯ ಸ್ಟ್ಯಾಂಡ್ ಅಪ್, ಯುದ್ಧಾಯ ಕೃತ ನಿಶ್ಚಯ, ಯುದ್ಧಕ್ಕೆ ನಿಶ್ಚಯ ಮಾಡಿ, ಸಂಕಲ್ಪ ತಗೊಳ್ಳಿ. ಆದರೆ ನೀವು ಫೈಟ್ ಮಾಡಿದ್ದೀರಿ, ಆಗಲಿಲ್ಲ. ನೀವು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದೀರಿ, ನೀವು ಪ್ರಯತ್ನ ಪಟ್ಟಿದ್ದೀರಿ, ಆಗಲಿಲ್ಲ. ಆದರೂ ನಿಮ್ಮ ಮನಸ್ಸೊಳಗೆ ಒಂದು ನೆಮ್ಮದಿ ಇರ್ತದೆ, ನಾನು ಪ್ರಯತ್ನ ಮಾಡಿದೆ, ತೊಂದರೆ ಇಲ್ಲ, ಆಗಲಿಲ್ಲ, ಇನ್ನೊಂದು ಸತಿ ಪ್ರಯತ್ನ ಮಾಡ್ತೇನೆ. ಆದರೆ ಪ್ರಯತ್ನವೇ ಮಾಡಲಿಲ್ಲ ಅಂದರೆ ಅದು ನರಕವೇ. ಯಾಕೆಂದರೆ ಯಾರು ಸಹ ಕೆಲಸ ಮಾಡುವಾಗ 3 ಥರ ಜನ ಇದ್ದಾರೆ. ಅವರು ಒಂದು ಒತ್ತಡದ ಸಮಸ್ಯೆ, ಅವನು ಸೆಲ್ಫ್ ಸುಖಕ್ಕೋಸ್ಕರ ಅಲ್ಲ, ಸ್ವ ಎಂಜಾಯ್ಮೆಂಟ್ಗೋಸ್ಕರ ಅಲ್ಲ, ಬೇರೆಯವರು ಒಳ್ಳೆಗೋಸ್ಕರ, ಸಮಾಜಕ್ಕೆ ಒಳ್ಳೆಗೋಸ್ಕರ, ಧರ್ಮಕ್ಕೋಸ್ಕರ, ನ್ಯಾಯಕ್ಕೋಸ್ಕರ ನೀವು ಪ್ರಯತ್ನ ಮಾಡಿದರೆ, ಗೆಲ್ಲಿದರೆ ಸಮಾಜವೇ ನಿಮ್ಮನ್ನು ರಾಜ ಮಾಡಿಬಿಡ್ತಾನೆ. ಸೊಲ್ಲಿದರೆ ಏನು ತೊಂದರೆ ಇಲ್ಲ, ನಿಮಗೆ ಮನಸ್ಸಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ, ಸಮಾಧಾನ ಆಗ್ತದೆ. ನಾನು ಪ್ರಯತ್ನ ಮಾಡಿದ್ದಾನೆ ಒಳ್ಳೆಯದಕ್ಕೆ, ಆಗಲಿಲ್ಲಲ್ಲ, ಇನ್ನೊಂದು ಸತಿ ಪ್ರಯತ್ನ ಮಾಡ್ತೇನೆ. ಅದು ಸ್ವರ್ಗದ ಭಾವ. ಈಗ ಇವತ್ತದ ಆಹಾರದ ವಿಷಯದಲ್ಲಿ ಬಂದರೆ, ಇವತ್ತು ನಾನು ಶತಪುಷ್ಪ ಆಯುರ್ವೇದದ ಸೂತ್ರ, ಬಡೆಸೊಪ್ಪು ಭಾಳ ಫೇಮಸ್. ಎಲ್ಲ ರೆಸ್ಟೋರೆಂಟಲ್ಲಿ ಊಟ ಆದಮೇಲೆ ಬಡೆಸೊಪ್ಪು ತಿನ್ನೋದು ಒಂದು ಕ್ರಮ ಇದೆ ನಮ್ಮಲ್ಲಿ. ಮನೆಯಲ್ಲಿ ಸಹ ಕೆಲವರು ಊಟ ಆದಮೇಲೆ ಬಡೆಸೊಪ್ಪು ತಿಂತಾರೆ. ಬಡೆಸೊಪ್ಪು ಅಂದರೆ ಏನು, ಇದರಲ್ಲಿ ಏನಿದೆ? ಯೋಗ ರತ್ನಾಕರ್ ಆಯುರ್ವೇದದ ಒಂದು ಅದ್ಭುತವಾದ ಪುಸ್ತಕ ಪ್ರಪ್ರಥಮ ಅಧ್ಯಾಯದ ಧಾನ್ಯ, ಶಾಕ್ಯ, ಶಾಲಿ ಇತ್ಯಾದಿ ಗುಣ ಹೇಳುವಾಗ, ಶತಪುಷ್ಪ ಕಟುಸ್ನಿಗ್ಧ, ಸ್ವಲ್ಪ ಚೂರು ಖಾರ, ಆದರೆ ಒಂದು ಮೆಣಸದ ಖಾರ ಅಲ್ಲ, ಒಂದು ಕಟು ಹಾಗೆ ಒಂದು ಚೂರು ತೀಕ್ಷ್ಣ ಇರ್ತದೆ. ಆದರೆ ಸ್ನಿಗ್ಧ, ಬಾಯಿಯೊಳಗೆ ಹೋದ ಕೂಡಲೇ ಡ್ರೈನೆಸ್ ಕೊಡೋದಿಲ್ಲ. ತಿಕ್ತೋಷ್ಣ ಶ್ಲೇಷ್ಮ ವಾತಜಿತ್, ಮತ್ತು ಸ್ವಲ್ಪ ಚೂರು ಕಹಿ ಇರ್ತದೆ ಮತ್ತು ಉಷ್ಣ ಇರ್ತದೆ. ಆದರೆ ಬಾಯಿಯಲ್ಲಿ ಇರುವಂಥದ್ದು ಎಲ್ಲ ಕೆಟ್ಟ ಅಂಶವನ್ನು ಜೀರ್ಣ ಮಾಡೋದು. ಕಫ ವಾತಜಿತ್, ತುಂಬ ಮ್ಯೂಕಸ್ ಮತ್ತು ಡ್ರೈನೆಸ್ ಎರಡನ್ನೂ ಸಹ ಸರಿ ಮಾಡಿಬಿಡೋದು. ಭಾಳ ರುಚಿಕರ. ಆದರೆ ಅಡುಗೆದಲ್ಲಿ ಹಾಕಿದರೂ ಸಹ ಆಹಾರಕ್ಕೆ ರುಚಿ ಕೊಡ್ಬೋದು. ಅದಾದ ಮೇಲೆ ಹಾಗೆ ತಿಂದರೂ ಸಹ ಎಲ್ಲ ಜೀರ್ಣ ಒಳ್ಳೆ ಆಗ್ತದೆ, ರುಚಿಕರ. ಮತ್ತು ಇನ್ನೊಮ್ಮೆ ಊಟ ಮಾಡಲಿಕ್ಕೆ ರುಚಿ ಪ್ರಾರಂಭ ಆಗ್ತದೆ. ಬಸ್ತಿ ಹಿತ, ನೋಡಿ, ಕಿಡ್ನಿಗೆ ಇದು ಒಂದು ಒಳ್ಳೆಯ ಔಷಧಿ, ಮೂತ್ರ ಶೋಧನಕ್ಕೆ ಭಾಳ ಒಳ್ಳೆಯ ಔಷಧಿ, ಮತ್ತು ನೇತ್ರಿಯ, ಕಣ್ಣಿಗೆ ತುಂಬ ಒಳ್ಳೆಯದು. ಈಗ ನೀವು ಹೇಳ್ತೀರಿ ಕಣ್ಣಿಗೆ ಬಡೆಸೊಪ್ಪು, ಹೌದು, ಪ್ರತಿದಿನ ಬಡೆಸೊಪ್ಪು ತಿಂದು ನೀವೇ ರಿಸರ್ಚ್ ಮಾಡಿ. ಯಾಕೆಂದರೆ ನಮ್ಮ ಶಾಸ್ತ್ರದಲ್ಲಿ ಸುಮ್ಮನೆ ಬರುವಂಥದ್ದು ಏನು ವಿಷಯ ಇಲ್ಲ, ಅವರು ಸುಮ್ಮನೆ ಡಾಕ್ಯುಮೆಂಟ್ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಇನ್ನೂ ಎಂಥ ಬದ್ಧ ವಿಟ ಅಂದರೆ ಕಾನ್ಸ್ಟಿಪೇಷನ್, ಮಲಬದ್ಧತೆ, ಬದ್ಧ ವಿಟ, ವಿಟ ಅಂತ ಹೇಳಿದ್ರೆ ಮಲ, ಮಲಬದ್ಧತೆಯಲ್ಲಿ, ಮತ್ತು ಕ್ರಿಮಿ, ಹುಳ, ಹೊಟ್ಟೆಯಲ್ಲಿ ಕೆಲವರಿಗೆ ಹುಳ ಇರ್ತದಲ್ಲ, ಬಡೆಸೊಪ್ಪು ತಿಂದರೆ ಹುಳ ಹೋಗ್ತದೆ. ಮತ್ತು ಶುಕ್ರನುತ, ಮತ್ತು ಸ್ಪರ್ಮ್ಸ್ದ ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಆಗುತ್ತೆ. ಈಗ ಇವತ್ತದ ಯೋಗಾಸನ. ಸಾಮಾನ್ಯವಾಗಿ ಯೋಗ ಬಂದ ಕೂಡಲೇ ನಮ್ಮ ಮನಸ್ಸಲ್ಲಿ ಒಂದು ಜಿಮ್ನಾಸ್ಟಿಕ್ ಟೈಪದ ಸೈಕಾಲಜಿ ಬರ್ತದೆ. ಫುಲ್ ತಲೆ ಪಾದನ್ನು ಮುಟ್ಟಬೇಕು, ಪಾದ ತಲೆಯನ್ನು ಮುಟ್ಟಬೇಕು. ಅಲ್ಲ ಸ್ವಾಮಿ, ಯೋಗ ತುಂಬ ಸಣ್ಣ ವಿಷಯ, ಸಣ್ಣ ಆ್ಯಂಗ್ಲಿಂಗಲ್ಲಿ ದೊಡ್ಡ ಡಿಫರೆನ್ಸ್ ಬರ್ತದೆ. ಇವತ್ತು ನಾನು ಒಂದು ಸಿಂಪಲ್ ಆಸನ, ಆದರೆ ಬಹಳ ಅದ್ಭುತವಾದ ನಮ್ಮ ದೇಹಕ್ಕೆ ಒಂದು ಶಕ್ತಿ ಕೊಡುವಂಥದ್ದು ಆಸನ, ವಜ್ರಾಸನ. ವಜ್ರಾಸನ ಚಿಕ್ಕ ಮಕ್ಕಳು ಯಾವಾಗಲೂ ಅದರಲ್ಲಿ ಕೂತ್ಕೊಂಡು ಊಟ ಮಾಡೋದು. ನಾವು ಇದನ್ನು ನೀಲಿಂಗ್ ಆಸನ ಸಹ ಹೇಳ್ತೇವೆ. ವಜ್ರ ಅಂತ ಹೇಳಿದರೆ ಡೈಮಂಡ್ ಸಹ ಇದೆ, ಮತ್ತು ಥಂಡರ್ ಬೋಲ್ಟ್ ಸಹ ಹೇಳೋದು. ಈ ಆಸನಲ್ಲಿ ಆ್ಯಂಕಲ್ ಜಾಯಿಂಟ್ ತುಂಬ ಒಳ್ಳೆ ಆಗ್ತದೆ, ಪಾದದ, ಮತ್ತು ಲೆಗ್ ಮಸಲ್ಸ್, ಲೆಗ್ ಪ್ರೆಸ್ ಆಗಿ ಎಲ್ಲ ಬ್ಲಡ್ ಕೆಳಗೆಯಿಂದ ಮೇಲೆ ಹೋಗ್ತದೆ. ಸ್ಟ್ರೆಚ್ ಸಿಗೋದು ನೀ ಜಾಯಿಂಟಿಗೆ, ಆ್ಯಂಕಲ್ ಜಾಯಿಂಟಿಗೆ ಮತ್ತು ಥೈಸ್ ಮಸಲ್ಸಿಗೆ. ಆದರೆ ಬಲ ಸಿಗೋದು ಸ್ಪೈನಿಗೆ,
ಬೆನ್ನಿಗೆ ಬಲ ಕೊಡುವಂಥದ್ದು. ವಜ್ರಾಸನದಲ್ಲಿ ಸ್ಟ್ರೇಟ್ ಕೂತ್ಕೊಡ್ಬೇಕು, ಆದರೆ ಇಷ್ಟು ಡ್ಯೂರೇಷನಿಗೆ ಮಾಡಬೇಕು. ಇದು 5ರಿಂದ 10 ನಿಮಿಷ ಮಾಡಬೇಕು. ಮತ್ತು ಮಾಡುವಾಗ ಹೊಟ್ಟೆ ತುಂಬಿ ಊಟ ಮಾಡಿದ ನಂತರ ವಜ್ರಾಸನ ವರ್ಜ್ಯ ಇದೆ. ಖಾಲಿ ಹೊಟ್ಟೆ ಮಾಡಿ, ತುಂಬ ಚೆನ್ನಾಗಿ ಆಗ್ಬೋದು. ನಿಮ್ಮ ಕಾಲಕ್ಕೆ, ನಿಮ್ಮ ಹಾರ್ಟಿಗೆ ಸಹ ಒಳ್ಳೆ ಬಲ ಸಿಗ್ತದೆ ಇದರಲ್ಲಿ. ವಜ್ರಾಸನ ಮಾಡಿ. ಈಗ ಇವತ್ತದ ಕರ್ಮಜಯ ಸಪ್ತಮಿ ರವಿವಾರ. ಸಪ್ತಮಿ ರವಿವಾರ ನಿಜವಾಗಿ ವಿರುದ್ಧ ಯೋಗ, ಆದರೆ ಉತ್ತರ ಭಾದ್ರ ಸಪ್ತಮಿಗೆ ಬಂದರೆ ಅದು ಸಿದ್ಧ ಯೋಗ. ಸೊ ಇದು ಮಿಕ್ಸ್ಡ್, ಚಾಕ್ಲೇಟಿ, ಕಹಿ ಮತ್ತು ಸಿಹಿ ಎರಡು ಮಿಕ್ಸ್ ದಿನ. ನೀವು ಕೆಟ್ಟ ಕೆಲಸಗಳನ್ನು ಬಿಡಬಹುದು, ಒಳ್ಳೆ ಕೆಲಸಗಳನ್ನು ಮಾಡಬಹುದು. ಇವತ್ತು ಧೈರ್ಯದಿಂದ, ಇದು ರಾಜ್ಯಾಭಿಷೇಕದ ದಿನ ರವಿವಾರ, ಪಾಸಿಟಿವ್ ಧೈರ್ಯದಿಂದ ಇವತ್ತು ಕೆಲಸ ಮಾಡಿ, ಎಲ್ಲ ಚೆನ್ನಾಗಿ ಆಗ್ತದೆ. ಅಂದರೆ ಶುಭ ಕಾರ್ಯ ನಾಳೆಗೆ ಇಟ್ಟರೆ ಒಳ್ಳೆಯದು. ಶುಭ ಮಂಗಲಂ.